ಕಲಾವಿದರ ಕಲಾ ಬದುಕಿನ ಕಥಾ ತುಣುಕುಗಳನ್ನೊಳಗೊಂಡ ತುಳು ಸಿನಿಮಾ ವಸಾಯ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಿದ್ದು ಈಗಾಗಲೇ ಸಿನಿ ಪ್ರಿಯರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ಕಲಾವಿದರು ಕೇಳಿಕೊಂಡಿದ್ದಾರೆ. ವಸಾಯ ಇದೊಂದು ಕಲಾವಿದರೊಬ್ಬರ ಪರಕಾಯ ಪ್ರವೇಶದ ಕುರಿತ ಸಿನಿಮಾ ಆಗಿದ್ದು ಆಣರಂಗದ ಪೊಣ್ಣ ಮನಸ್ಸು ಎನ್ನುವ ಟ್ಯಾಗ್ಲೈನ್ ಹೊಂದಿರುವ ಸಿನಿಮಾವಾಗಿದೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೂ ಆಯ್ಕೆಯಾಗಿದ್ದ ಸಿನಿಮಾ ಇದಾಗಿದ್ದು ಸ್ತ್ರೀ ವೇಷಧಾರಿಯೊಬ್ಬರ ಒಳಬೇಗುದಿ ಆತನ ಸಂಸಾರದಲ್ಲಿ ಯಾವ ರೀತಿ ಪ್ರಭಾವ ಬೀರಬಲ್ಲದು ಎಂಬುದು ಸಿನಿಮಾದ ಒಟ್ಟು ತಾತ್ಪರ್ಯವಾಗಿದೆ. ಪ್ರತಿ ವರ್ಷದ ಲೆಕ್ಕ ಈ ವರ್ಷಲ ನಾಟಕ ಮಲ್ಪಡುತ್ತಾ ಗೌಡ ನಿನ್ನ ಕೊಲ್ಲೋಕೆ ಸಜ್ಜು ಮಾಡ್ಯಾನ. ಈ ಮಲ್ತಿನ ಪಾತ್ರ ಎನ್ನ ಮನಸ್ಸಡ ಅಂಚನೆ ಕುಲ್ದುಂಡು ಎಂಚ ಮಲ್ಪು ಅಂದು ತೋಡು. ಎನ್ನ ಉಲೈದ ಪೊಣ್ಣ ಮನಸ್ಸು ನಿನ್ನ ಉಲೈದ ಆಣ ಮನಸ್ಸು ಏಪಲ ನಿನ್ನ ಜೀವನ ಪೂರ್ತಿ ನೆನಪು ಮಲ್ಪುಂಡು. ಈ ಸಿನಿಮಾ ಇಂದು ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಿದ್ದು ಚಿತ್ರಕ್ಕೆ ಪ್ರೋತ್ಸಾಹವನ್ನ ನೀಡಿ ಎಂದು ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಮತ್ತು ತುಳುನಾಡ ರತ್ನ ದಿನೇಶ ತಾವರ ಅವರು ವಿನಂತಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದಂತಹ ಒಂದು ಉತ್ತಮ ಚಿತ್ರ ವಸಾಯ. ಈ ವಸಾಯ 70ರ ದಶಕದ ರಂಗಭೂಮಿಯ ಕಲಾವಿದನೊಬ್ಬನ ಬದುಕನ್ನ ಅನಾವರಣಗೊಳಿಸುವಂತಹ ಒಂದು ಚಿತ್ರ. ಒಬ್ಬ ಕಲಾವಿದನ ಬದುಕಿನಲ್ಲಿ ಎಂತೆಂಥ ಸಂಕಷ್ಟಗಳು ಎಂತೆಂಥ ಬಿಕ್ಕಟ್ಟುಗಳು ಉಂಟಾಗ್ತವೆ ಅನ್ನೋದಕ್ಕೆ ಈ ಚಿತ್ರ ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಇಲ್ಲಿಯ ಪ್ರಮುಖ ಪಾತ್ರಧಾರಿ ಒಬ್ಬ ಸ್ತ್ರೀ ವೇಷಧಾರಿ. ಆತ ಸ್ತ್ರೀ ವೇಷಧಾರಿ ಅನ್ನುವಂತಹ ಕಾರಣಕ್ಕೆ ರಂಗದ ಮೇಲೆ ಆತನಿಗುಂಟಾಗುವಂತಹ ಸಂಭ್ರಮದ ಜೊತೆಗಿನ ತಲ್ಲಣಗಳೆಂಥವು. ನಂತರ ಈ ಕಾರಣದಿಂದಲೇ ಅವನು ಸ್ತ್ರೀ ವೇಷಧಾರಿ ಆಗಿದ್ದ ಅನ್ನೋ ಕಾರಣದಿಂದಲೇ ಅವನ ವೈಯಕ್ತಿಕ ಸಾಂಸಾರಿಕ ಬದುಕಿನಲ್ಲಿ ಉಂಟಾಗುವಂತಹ ಬಿಕ್ಕಟ್ಟುಗಳು ಎಂತಹವು ಅನ್ನೋದನ್ನ ಈ ಚಿತ್ರ ನಮ್ಮ ಮುಂದೆ ತೆರೆದಿಡುತ್ತೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಅಪರಿಚಿತ ಬದುಕನ್ನ ಇದು ಅನಾವರಣಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ಈ ಚಿತ್ರ ಒಂದು ಪ್ರಮುಖವಾದ ಚಿತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ದಿನೇಶ್ ಅತ್ತಾವರ್ ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಿ ನಮಗೆ ನಿಜವಾದ ಒಬ್ಬ ಕಲಾವಿದನ ಬದುಕನ್ನ ನಮ್ಮ ಕಣ್ಣು ಮುಂದೆ ಬರೋ ಹಾಗೆ ಮಾಡ್ತಾರೆ. ಈ ಚಿತ್ರವನ್ನ ಎ.ವಿ. ಜಯರಾಜ್ ಅವರು ನಿರ್ದೇಶಿಸಿದರೆ ಛಾಯಾಗ್ರಹಣ ಚೆನ್ನಾಗಿದೆ. ಒಟ್ಟಾರೆ ಚಿತ್ರ ನೋಡಿಸ್ಕೊಳ್ಳುವಂತಹ ಒಂದು ಗುಣವನ್ನ ಹೊಂದಿದೆ. ಒಂಜಿ ಹೊಸ ಸುದ್ದಿ ದಾದ ಪಂಡ ವಿ4 ಸ್ಟ್ರೀಮ್ಸ್ದ ಒಂಜಿ ಟೀಮ್ ಹಿಡಿದು OTT ಪ್ಲ್ಯಾಟ್ಫಾರ್ಮ್ ಎಂಕಲ್ನ ಎ.ವಿ. ಜಯರಾಜ್ ಸರ್ ಸುನೀತಾ ಕ್ರಿಯೇಷನ್ಸ್ ಅಡಿಟ್ ನಮ್ಮ ಪೆರ್ಮೆದ ಒಂಜಿ ನಿರ್ದೇಶಕ ಎಂದು ಪನಲ್ಲಿ ಎ.ವಿ. ಜಯರಾಜ್ ಸರ್ ನಿರ್ದೇಶನ ಮಲ್ತಿದಿನ ವಸಾಯ ಚಲನಚಿತ್ರ ಕಲಾತ್ಮಕ ಚಿತ್ರ ಅಂದಲ ಪನಲ್ಲಿ ಮನೋರಂಜನಾತ್ಮಕ ಚಿತ್ರ ಅಂದ ಪನಲ್ಲಿ ಒಂಜಿ ರಂಗಭೂಮಿದ ಕಲಾವಿದನ ವ್ಯಕ್ತಿ ಚಿತ್ರಣ ಅಂಚನೆ ಒಂಜಿ ನೈಜ ಚಿತ್ರಣ ಅಂತ ಪನಲ್ಲಿ ಇಂಚಿತ್ತಿನ ಚಿತ್ರ ರಿಲೀಸ್ ಆವೊಂದುಂಡು ವಸಾಯ ಪನ್ಪಿನ ಪುದರ್ಡ್ ಅಂಚನೆ ನೆಟ್ ಯಾನ್ಲಾ ಪಾತ್ರ ಮಲ್ತದೆ. ಮಾನಸಿ ಸುಧೀರ್ ಉಲ್ಲೇರು, ಪದ್ಮಜ ರಾವ್ ಉಲ್ಲೇರು, ಅಂಚನೆ ಚೇತನ್ ರೈಮಾಣಿ, ಅರವಿಂದ್ ಬೋಳಾರ್ಲ ಮುಖ್ಯ ಪಾತ್ರಡ್ ಒಂಜಿ ಗೌರವ ಪಾತ್ರಡ್ ಅಂದ ಪನಲ್ಲಿ ಪ್ರೀತಿ ಇಡ್ಬದ ಅಭಿನಯ ಮಲ್ತದೇರು. ಅಂಚದುಪ್ಪನಾಗ ಮಸ್ತ್ ಮಲ್ಲ ಕಲಾವಿದರು ಉಪ್ಪುನಂಚಿನ ಈ ವಸಾಯ ಚಲನಚಿತ್ರನ ನಿಖಲ್ ಮಾತೆಲ್ಲ ಪ್ರೋತ್ಸಾಹ ಮಲ್ಪಡು ಎಂಕಲ್ನ ಈ ತುಳು ಚಲನಚಿತ್ರನ ಪ್ರೋತ್ಸಾಹ ಮಲ್ತದ ಮಾತ್ರೆಗಳ ಪ್ರೋತ್ಸಾಹ ಕೊರಡು ಬಂದು ಈ ಮೂಲಕ ಏನಂದಿಲ್ಲ ಸೊಲ್ಮೇರು.